ನೋಡಿದ ಬಕ್ಕ ಇಂಚಿನ ಸತತವಾದ ನಮ್ಮ ಸಂಭ್ರಮ ಬಂದ ಜನ ಕಡಿಮೆ ಉಂಟು. ಶಕಲಕ ಭೂಮಿ ಇನ್ನು ಆತ್ಮೀಯರಾಯನ ನಿತ್ಯಾನಂದ ನರಸಿಂಹ ಮೇಲೆ ನಿರ್ಮಾಣ ಮಾಡಿದ ಶಕಲಕ ಭೂಮಿ ಒಂದು ವಿಭಿನ್ನ ಶೈಲಿಯ ಶೀರ್ಷಿಕೆ ಒಂದು ಯುವ ನಿರ್ದೇಶಕಿ ನನಗೆ ನಿರ್ದೇಶನ ಮಾಡಿದರು. ಇದು ಬಿಡುಗಡೆ ಆದ ಎಲ್ಲೆಡ್ದು ಬೊಕ್ಕ ಆಡಲು ಮಲ್ಲ ಸಂಖ್ಯೆ ಪ್ರೇಕ್ಷಕರು ತೋಡು ಲಕ್ಷ ಪ್ರಥಮ ಫಸ್ಟ್ ಸಿನಿಮಾ ಲಕ್ಷ ಬರೀಟು ಕೋಟಿ ಉಂಟು ಚಿಂಪು ಶೆಟ್ಟಿ ಲಕ್ಷಗಟ್ಟಲೆ ಇನ್ನಿಡ್ದು ಬೊಕ್ಕದ ಪ್ರದರ್ಶನಗಳನ್ನ ಈ ಸಿನಿಮಾಗೆ ಕೂಡಿದು ಬರಡು ಮಾತ ತುಳು ಸಿನಿ ಪ್ರೇಮಿಗಳು ಪೂರೆಲ್ಲ ಈ ಸಿನಿಮಾಗೆ ಸಪೋರ್ಟ್ ಮಾಡ್ಕೊಳ್ಳಿ ಅಂಚನೆ ಮಾಧ್ಯಮ ಬಂದಲ್ಲ ಸಪೋರ್ಟ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಟೈಟ್ಲೇ ಒಂದು ವಿಚಿತ್ರವಾದ ಟೈಟ್ ಅರವಿಂದ್ ಬೋಡರ್ನ ಅಂತೂ ಮೇಕಪ್ ಗುಣಗಳಲ್ಲಿ ಸಿನಿಮಾ ತೋಡ್ಕೊಂಡಾಗ ಮಾತ್ರ ತುಳುವೆಲ್ಲ ಬರ್ತದೆ. ನಮ್ಮ ಶಕಲಕ ಭೂಮಿ ಚಿತ್ರಕ್ಕೆ ಸಪೋರ್ಟ್ ಮಾಡಿದೆ ತುಳು ನೋಡಿ ಪಡಿಪಡಿದೆ. ಈ ಸಂದರ್ಭದಲ್ಲಿ ಕೇಳಿದೆ. ಥ್ಯಾಂಕ್ ಯು. ತುಳು ಸೇರಿನ ಮಾತ್ರ ನಮಸ್ಕಾರ. ಮೆಕ್ಕಿನ ಫಸ್ಟ್ ತುಳು ಫಿಲ್ಮ್ ಮಾತಾಡಲ್ಲ ಎಲ್ಲ ಜಾಲಿಡ್ ಹೆಚ್ಚು ಮಾತಾಡಲಿಕ್ಕೆ ತನಕ ಸಪೋರ್ಟ್ ಮಾಡಿದ್ದಾರೆ. ಅಂಚನೆಲ್ಲ ಸಪೋರ್ಟ್ ಮಾಡ್ತಾ ನಾನು ಶಕಲಕ ಮೂವಿದ ಟೈಟಲ್ ಏತ್ ಇಂಟ್ರೆಸ್ಟಿಂಗ್ ಉಂಟು. ಐಮ್ ಶೋರ್ ಮೂವಿ ಲಾತಿ ಇಂಟ್ರೆಸ್ಟಿಂಗ್ ಉಂಟು. ಆಯ್ತಾ ಬಿಟ್ಸ್ ಆ್ಯಂಡ್ ಪೀಸಸ್ ಬೈಕಿನ ಮಾತಾಡುವಾಗ ಖುಷಿ ಉಂಟು. ಆ್ಯಂಡ್ ಇನ್ನು ಮೆಂತಿ ಮಸ್ತ್ ಆಯ್ತು ಬೇರೆ ಮಂದರ ಬಂದಿಕ್ಕೆ ಸುದ್ದಿ ಬರ್ತಲ್ಲ ನನ್ನ ಪ್ರೀಮಿಯರ್ ಶೋ ಉಂಟು. ಸೊ ಐಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಐನಾರು ಜನ ಬಲ್ಲೆ ಮೂವಿದು ಸಪೋರ್ಟ್ ಮಾಡ್ಲಿಕ್ಕೆ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಗೆಟ್ ಡೈರೆಕ್ಟ್. ಥ್ಯಾಂಕ್ ಯು. ಸೋಮಲ್ ಅಂಚನೆ ವಿಜುವಲ್ ಸೆಕ್ರೆ ಎರಡು ಪಾತ್ರ ಮುಲ್ಲಗಿಲ್ ಗುರುತಿ ಪಾತ್ರಕ್ಕೆ ಅಂದಾಜಿ ಶಕಲಕ ಭೂಮಿ ಎಡ್ಡ ಟೈಟಲ್ ಶಕಲಕ ಭೂಮಿ ಪಿಕ್ಚರ್ నుంచి ಪ್ರಭಾವ ಮಾಡು ಹೊಸ ದೇಕಿನ ಕೋಡನ್ನ ಹೊಸ ಟೀಮು ಯತಿಶೇರಿ ದುಂಗುಡು ತಗೊಂಡಿಲ್ಲ ಈ ಆ್ಯಕ್ಟ್ ಮಾಡಿದೆ ಎಡ್ಡ ಟೀಮ್ ಹೊಸ ಬೇರೆ ಅರವಿಂದ್ ಬೋಡನ್ನ ಗೆಟಪ್ ತೋರಿಸೋದ್ರಿಂದ ನೀವು ಮಂತು ಪೇರಂದು ಆಲ್ ದ ಬೆಸ್ಟ್ ಮಾತಾ ಟೀಮ್ಗೆಲ್ಲ ಮಾತಾಡಿಸಿದ್ದೀವಿ.